ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಅ ಗುಡ್ ಫುಡ್ ಮೇಕ್ಸ್ ಅ ಗುಡ್ ಮೂಡ್ ಅಂತ ಒಂದು ಗಾದೆ ಮಾತಿದೆ. ಅದೇ ರೀತಿ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಸೂಪರ್ಬ್ ಆಗಿರುವಂಥ ಗುಡ್ ಫುಡ್, ಹಾಗೆಯೇ ಫುಡ್ ಒಳ್ಳೆಯದಿದ್ರೆ ಖಂಡಿತವಾಗ್ಲೂ ಮೂಡ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಗುಡ್ ಫುಡ್ ವಿತ್ ಅ ಗುಡ್ ಮೂಡ್ ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ ದಿವ್ಯಾ ಅವರು ಅಂತ ಹೇಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ದಿವ್ಯಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ದಿವ್ಯಾ, ನೀವು ಏನು ಮಾಡ್ಕೊಂಡಿದ್ದೀರಿ? ನಾನು ಹೋಮ್ ಮೇಕರ್. ಯಾ. ಸೊ ಫುಲ್ ಟೈಮ್ ಕೆಲಸ ಅಲ್ವಾ, ಫುಲ್ ಬ್ಯುಸಿ. ಎಸ್. ಸೊ ಹೋಮ್ ಮೇಕರ್ಗೆ ಇದು ಕುಕಿಂಗ್ ತುಂಬ ಇಷ್ಟದಲ್ಲಿ ಮಾಡುವಂಥದ್ದು, ಕಷ್ಟದಲ್ಲಿ ಮಾಡುವಂಥದ್ದು? ಇಷ್ಟದಲ್ಲಿ. ಸೊ ಇಟ್ಸ್ ಅ ಪ್ಯಾಷನ್. ಪ್ಯಾಷನ್. ಓಕೆ. ಸೊ ಏನು ಸ್ಪೆಷಲ್ ರೆಸಿಪಿ ನಮಗೆ ಹೇಳ್ಕೊಡ್ತಾ ಇದ್ದೀರಿ? ಒಂದು ಸ್ವೀಟ್ ಬಂದು ಒಂದು ಡ್ರೈ ಫ್ರೂಟ್ ಲಾಡ್ ಅಂತ, ಅದೇ ಇದು ವೆಯ್ಟ್ ಲಾಸ್ ಲಾಡ್ ಸಹ ಹೇಳ್ಬೋದು. ಇದು ನಮಗೆ ಬೇಕಾಗಿರೋದು. ಅಂದರೆ ಸ್ವೀಟ್ ಅಂದರೆ ಸ್ವೀಟ್ ಕೂಡ ಆಗಿರುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಶೋರ್ ಅಲ್ವಾ? ಶೋರ್. ಆಮೇಲೆ ವೆಯ್ಟ್ ಪುಟ್ ಆನ್ ಆಗಬಾರ್ದು. ಓಕೆ, ಸರಿ. ಆಮೇಲೆ ಕಾಜು ಕರಿ ಅಂತ ಹೇಳಿದೆ. ಕಾಜು ಕರಿ ಎಲ್ಲ ಹೆವಿ ಇರುವಂಥದ್ದು. ಓ ಮೈ ಗಾಡ್, ಒಂದು ವೆಯ್ಟ್ ಲಾಸ್ ಮಾಡಿಸ್ತೀರಿ, ಇನ್ನೊಂದು ಕಡೆ ವೆಯ್ಟ್ ಜಾಸ್ತಿ ಮಾಡಿಸ್ತೀರಿ. ಸೊ ಇದು ಕರೆಕ್ಟ್ ಅಲ್ಲ. ಬಟ್ ನೋಡೋಣ ಹೇಗಿರುತ್ತೆ. ಅದ್ಯಾವುದು ಕರಿ ಅಂದರೆ ಅನ್ನ ಜೊತೆಗ ಅಥವಾ ಚಪಾತಿ, ಇಂಡಿಯನ್ ಬ್ರೆಡ್ಸ್, ಐ ಮೀನ್ ರೋಟಿ, ಚಪಾತಿ, ನಾನ್, ಪರಾಟ. ಸರಿ, ಹಾಗೆ. ಸೊ ನೋಡೋಣ. ಸೊ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರಿಚ್ ಫುಡ್ ಇವತ್ತು. ಹೌದು ಅಲ್ವಾ? ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ನಮಗೀಗ ಕಾಜು ಗ್ರೇವಿನ ಅಥವಾ ಏನು ವೆಯ್ಟ್ ಲಾಸ್ ಲಡ್ಡು ಹೇಗೆ ಸ್ಟಾರ್ಟ್ ಮಾಡೋಣ? ಫಸ್ಟಿಗೆ ಏನು ಎಲ್ಲ ಸಹ ಫ್ರೈ ಮಾಡಬೇಕು, ಮೀಡಿಯಮ್ ಲೋ ಫ್ಲೇಮ್ಲೆ. ಸ್ಟಾರ್ಟ್ ಹೇಗೆ ಮಾಡೋದು? ಫಸ್ಟ್ ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಅಲ್ಲ? ಹಾಂ. ಎಸ್. ಈಗ ಗೋಡಂಬಿ. ಸೊ ಈಗ ಇದು ಎಷ್ಟೆಷ್ಟೆಲ್ಲ ಪ್ರಮಾಣ ಬೇಕು? ಇಷ್ಟೆಲ್ಲ ಐಟಮ್ಸ್ ಹೇಳಿದ್ರಿ. ಹಾಂ. ಪ್ರಮಾಣ ಎಷ್ಟೆಷ್ಟು ಬೇಕಾಗುತ್ತೆ? ಬಾದಾಮಿ ಮತ್ತು ವಾಲ್ನಟ್ ಒಂಚೂರು ಜಾಸ್ತಿ ಇರಲಿ, ಯಾಕಂದ್ರೆ ಬಾದಾಮಿ ಒಳ್ಳೇದಂತ ಹೇಳ್ತಾರೆ ತುಂಬ, ಅದಕ್ಕೆ ಅದೊಂಚೂರು ಜಾಸ್ತಿ. ಮತ್ತೆ ಎಲ್ಲ ಇದು ಈಗ ನಾವು ಮಾಡೋದು ಒಂದು 5-6 ಲಾಡ್ ಅಷ್ಟೇ. ಸೊ ಅಷ್ಟಕ್ಕೆ ಇಷ್ಟು. ಮತ್ತು ಇದು ಗೋಡಂಬಿ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಹಾಕೋದು. ಮತ್ತು ಆಮೇಲೆ ಬಾದಾಮಿ ಮತ್ತು ವಾಲ್ನಟ್ ಬಂದು 2 ಟೇಬಲ್ ಸ್ಪೂನ್, ಮತ್ತೆಲ್ಲ 1 ಟೇಬಲ್ ಸ್ಪೂನ್ ಹಾಕ್ಲ. ಅಷ್ಟೇ ಸಾಕು, ಇಬ್ಬರಿಗೆ ಮಾತ್ರ. ಇಬ್ಬರಿ. ಈ ಲಡ್ಡುವನ್ನು ಇಡ್ಬೋದಾ? ಒಂದು ಪ್ರಿಸರ್ವ್ ಮಾಡಿ ಇಡ್ಲಿಕ್ಕಾಗ್ತಾ ಎಷ್ಟು ದಿನ ಅಂತ ಹೇಳಿ? ಇಡ್ಬೋದು, ಯಾಕಂದ್ರೆ ನಾವು ಅದಕ್ಕೆ ನೀರು ಹಾಕಲ್ಲ, ಮತ್ತೆ ಎಂತ ಸಹ ಇಲ್ಲಲ್ಲ. ಸೊ ಇಡ್ಬೋದು, 15 ಡೇಸ್ ಆದರೂ ಇಡ್ಬೋದು. ಓಕೆ. ತುಂಬ ಬ್ಲ್ಯಾಕ್ ಆಗಬೇಕಂತಿಲ್ಲ, ಜಸ್ಟ್ ಬ್ರೌನ್ ಅಂತ ಸ್ವಲ್ಪ ಲೈಟ್ ಆಗಿರಲಿ. ಓಕೆ, ಗೋಲ್ಡನ್ ಬ್ರೌನ್ ಅಂದರೆ ಸಾಕು. ಇಲ್ಲ? ಹಾಂ. ಸೊ ಬಾದಾಮಿನೂ ಹಾಗೆ ಎಲ್ಲ ಸಹ. ಅದು ಕೆಲವೊಂದೆಲ್ಲ ಹುರಿದಿಲ್ಲ ಅಂತಿದ್ರೆ
ಹೇಳ್ತಾರೆ, ಗೊತ್ತಿಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಹಸಿ, ಯಾಕಂದ್ರೆ ಯಾರಿಗಾಗುತ್ತೆ ಅಂತ ಗೊತ್ತಿಲ್ಲಲ್ಲ. ಸೊ ಬಾದಾಮಿ ಆದಮೇಲೆ ಬಡವರ ಬಾದಾಮಿ. ಹೌದು. ಈಗ ಇದು ವೇಟ್ ಲಾಸ್ಗೆ ಒಳ್ಳೇದು ಅಂತ ಹೇಳಿದ್ರಿ. ಇದನ್ನ ಎಷ್ಟಷ್ಟು ತಗೊಳ್ಬೇಕು ಒಂದು ದಿನದಲ್ಲಿ? ದಿನಕ್ಕೆ 1 ಲಾಟ್ ತೊಗೊಂಡ್ರೆ ಸಾಕು. ಸಾಕು. ಬೇಗ ವೇಟ್ ಲಾಸ್ ಆಗಬೇಕು ಅಂದರೆ ಹಾಗೆ ಬೇಗ ಅಂತ ಎಲ್ಲಿ ಆಗುತ್ತೆ, ಬೇಗ ಹೇಳಿ. ಇದಕ್ಕಿನ್ನ ಬೇಕಾದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಲೋಟಸ್ ಸೀಡ್ ಅಂತ ಬರ್ತಲ್ಲ, ಅದು ಸಹ ಆ್ಯಡ್ ಮಾಡ್ಬೋದು. ಚರೋಲಿ ಅಂತ ಬರುತ್ತೆ. ಚರೋಲಿ ಅಂದ್ರೆ ಹೆಸರೇ ಹಾಗೆ, ಅದು ಆ್ಯಕ್ಚುಲಿ ಕನ್ನಡದಲ್ಲಿ ಅಂತ ನಂಗೆ ಸಹ ಗೊತ್ತಿಲ್ಲ, ಬಟ್ ಹೇಳ್ತಾರೆ ಅದು ಸಹ ತುಂಬ ಒಳ್ಳೇದಂತ. ಇದು ಫ್ಲಾಕ್ಸ್ ಸೀಡ್ಸ್. ನಾವು ಅದೆಷ್ಟೋ ಹೇಳ್ತೀವಿ ನೋಡಿ, ಈಗ ಲೋಟಸ್ ಸೀಡ್ ಅದರದ್ದು ತುಂಬ ಒಳ್ಳೇದು. ಯೂಶ್ವಲಿ ಲೋಟಸ್ ಬರೀ ಒಂದು ಹೂ ಅಂತ ನಾವು ಹಾಗೆ ಯೂಸ್ ಮಾಡಿ ಬಿಡ್ತಾ ಇದ್ವಿ, ಬಟ್ ಅದರಿಂದ ಎಷ್ಟು ಹೆಲ್ತ್ ಬೆನಿಫಿಷಿಯಲ್ ಇರುವಂತಹ ಒಂದು ಸೀಡ್ ಆ್ಯಕ್ಚುಲಿ. ಸೊ ಶುಗರ್ ಪೇಷಂಟ್ಸ್ಗೆಲ್ಲ ತುಂಬ ಒಳ್ಳೆಯದು. ಈಗ ಬಿಳಿ ಎಳ್ಳು ಹಾಕಿದ್ರಿ, ಬಿಳಿ ಎಳ್ಳುವೇ ಹಾಕ್ಕೊಳ್ಬೇಕಾ, ಕಪ್ಪೆಳ್ಳುನು ಆಗುತ್ತಾ? ಅದು ಕಪ್ಪೆಳ್ಳು ಆಗುತ್ತೆ ಬಿಳಿ ಎಳ್ಳು ಇಲ್ಲ ಅಂದರೆ, ಬಟ್ ಬಿಳಿಯಲ್ಲಿ ತುಂಬ ಕ್ಯಾಲ್ಶಿಯಂ ಉಂಟಂತ ಹೇಳ್ತಾರೆ. ಸೊ ಇದು ಮೆದುಳಿಗೆ ತುಂಬ ಒಳ್ಳೇದಾ ಅಂತಲ್ವಾ? ನೋಡೋದು ಇದು ಕಾಮಕಸ್ತೂರಿಯ, ಅದು ಸಬ್ಜಿ ಹೌದಾ ಅಂತ ಗೊತ್ತಿಲ್ಲ. ಕಾಮಕಸ್ತೂರಿ ಆಕ್ಚುಲಿ ಇನ್ನ ಬೇರೆ ತರ ಕಾಣುತ್ತೆ, ಆಕ್ಚುಲಿ ಫುಲ್ ಬ್ಲ್ಯಾಕ್ ಅಲ್ಲಿ ಬರುತ್ತೆ, ಬಟ್ ಇದು ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ. ಅದಾದ್ರೆ ಪೂರ್ತಿ ಕಪ್ಪಿರುತ್ತೆ, ಫುಲ್ ಕಪ್ಪಿರುತ್ತೆ. ಸೊ ಇದರಲ್ಲಿ ಏನೆಲ್ಲ ಇದೆ? ಎಲ್ಲ ಸನ್ಫ್ಲವರ್ ಸೀಡ್, ಮತ್ತೆ ವಾಟರ್ ಮೆಲನ್ ಸೀಡ್ ಉಂಟು, ಪಂಪ್ಕಿನ್ ಸೀಡ್ ಇದೆ, ಮತ್ತೆ ಪಿಸ್ತಾ. ಇದನ್ನು ಸಹ ಲೈಟ್ ಆಗಿ ಫ್ರೈ ಮಾಡುವ. ಎಲ್ಲವನ್ನು ಫ್ರೈ ಮಾಡುವಾಗ ಯಾಕೆ ಅದಕ್ಕೆ? ಅದು ಹೌದು, ಅದಕ್ಕೆ ಸಹ ಸೊ ಇದೆಲ್ಲ ಆಯ್ತು. ಈಗ ಅದಕ್ಕೆ ಬೇಕಾದ್ರೆ ಎಕ್ಸ್ಟ್ರಾ ಸೀಡ್ ಆ್ಯಡ್ ಮಾಡ್ಬೋದು. ನೀವು ಹೇಳಿದ ಇದು ಲೋಟಸ್. ಹೌದು. ಮತ್ತು ಕೆಲವೊಂದೆಲ್ಲ ನಿಮ್ಗೆ ಇಷ್ಟ ಉಂಟು ಜಾಸ್ತಿ, ಒಂಚೂರು ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡ್ಬೋದು ಬೇಕಾದ್ರೆ. ಸೊ ಎಲ್ಲ ನಾವು ಫ್ರೈ ಮಾಡಿದ್ದು ಮತ್ತೆ ಆಮೇಲೆ ಅದನ್ನು ಫುಲ್ ಕೂಲ್ ಆಗಬೇಕು ಅದು. ಇಲ್ಲಾಂದರೆ ಅದು ನಿಮಗೆ ಮಿಕ್ಸಿಯಲ್ಲಿ ಫುಲ್ ಇದು ಮಾಡುವಾಗ ಅದು ನೀವು ಆಯಿಲ್ ಬಿಟ್ಕೊಳುತ್ತೆ. ಸೊ ಅದಕ್ಕೆ ಅದು ಫುಲ್ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ರೆ ಅದನ್ನ ಪೂರ್ತಿ ಪೌಡರ್ ಆಗಿ ಮಾಡ್ಕೊಳ್ಬೇಕು. ಆಕ್ಚುಲಿ ಇದು ಅವ್ರವ್ರ ಇಷ್ಟ. ಆಕ್ಚುಲಿ ಸಣ್ಣ ಮಕ್ಕಳಿಗೆ ಅವ್ರು ಜಗಿಯಕ್ಕೆಲ್ಲ ಆಗೋದಿಲ್ಲ, ಜಾಸ್ತಿ ನೈಸ್ ಮಾಡಿದ್ರೆ ಆಯ್ತು ಅಂತೇಳಿ ನಾನು ನೈಸ್ ಮಾಡಿದ್ದೀನಿ. ಸೊ ಅದಕ್ಕೆ ಹೇಗೆ ಬೇಕಾದ್ರೆ ಹಾಗೆ ಅವ್ರವ್ರ ಇಷ್ಟ ಅದು. ಓಕೆ ಸರಿ. ಸೊ ಇದನ್ನು ಫುಲ್ ಕೂಲ್ ಆಗಬೇಕು. ಸೊ ಅದಕ್ಕೆ ನಾನು ಮನೆಯಿಂದ ಪೌಡ್ರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಮಗಂತೂ ಕಷ್ಟವೇ ಇಲ್ಲ, ಬೇಗ ಜಟ್ಪಟ್ ಅಂತ ಇನ್ಸ್ಟೆಂಟ್ ಆಗಿ ಸಿಗುತ್ತೆ ಎಲ್ಲ. ಎಸ್, ಡನ್. ಸೊ ಇದು ಸಾಕ, ಇದ್ರ ಕೆಲಸ ಅದು ಮುಗೀತು. ಸೊ ಇದು ಪೌಡರ್. ಸೊ ಈ ರೀತಿಯಾಗಿ ಅಂದ್ರೆ ಕೋರ್ಸ್ ನೀರು ಅಲ್ಲ, ಸೊ ಫೈನ್ ಕೂಡ ಅಲ್ಲ, ಸ್ವಲ್ಪ ಇದು. ಹೌದು. ಸೊ ಇದಕ್ಕೆ ಈಗ ನಾವು ಸ್ವೀಟ್ ಹಾಕಲ್ಲ. ಸೊ ಜಾಗ್ರಿ ಇಲ್ಲ, ಶುಗರ್ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬೇಕಾಗುತ್ತಲ್ಲ, ನಾನು ತಿನ್ನಕ್ಕಾಗಲ್ಲ. ಸೊ ಅದಕ್ಕೆ ಒಂಚೂರು ಡೇಟ್ಸ್ ಅಲ್ಲಿ ಸ್ವಲ್ಪ ನಿಮ್ಗೆ ಶುಗರ್ ಚೆನ್ನಾಗಿರುತ್ತೆ, ಸಿಹಿ ಬರುತ್ತಲ್ಲ. ಖಂಡಿತ. ಇದನ್ನ ಸ್ವಲ್ಪ ಮಿಕ್ಸಿಯಲ್ಲಿ ಇದನ್ನ ರನ್ ಮಾಡ್ಕೊಳ್ತೀಯಾ? ಅಂದ್ರೆ ಇದು ಈಗ ಸೀಡ್ ಇಲ್ಲ ಇದರಲ್ಲಿ, ಸೀಡ್ಲೆಸ್ ಅಲ್ಲ, ಸೀಡ್ ಉಂಟು, ತೆಗ್ದಿದ್ದು ತಗೊಂಬಂದಿದ್ದೀನಿ. ಸೀಡ್ಲೆಸ್ ತಗೊಂಡ್ರೆ ಸಿಕ್ಕರೆ ಅದು ತಗೋಬಹುದು. ಇದನ್ನ ನುಣ್ಣಗೆ ರುಬ್ಕೊಳ್ಳೋದಲ್ಲ.
ಒಳ್ಳೆ ಮುದ್ದೆಯಾಗಿ ಬಂದಿದೆ. ಸೊ ನಮ್ಮ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ಸಿಂದ ನೋಡಿ ಒಂದು ಬರೀ 2 ನಿಮಿಷನೂ ಇಲ್ಲ ಅದನ್ನು ಗ್ರೈಂಡ್ ಮಾಡಿದ್ದು ಫುಲ್ ಪೇಸ್ಟ್ ಆಗಿ ಬಂದಿದೆ. ಈಗ ಇದು ಖರ್ಜೂರವ ಏನು ಅಂತಾನೆ ಗೊತ್ತಾಗಲ್ಲ. ಸೊ ಇದಕ್ಕೇನು ತುಪ್ಪ ಎಲ್ಲ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ವಾ? ಆ್ಯಕ್ಚುಲಿ ಕೆಲವರು ತುಪ್ಪ ಬೇಕಾದರೆ ನೀವು ಫ್ರೈ ಮಾಡ್ತೀವಿ ಒಂಚೂರು ತುಪ್ಪ ಹಾಕಿದ್ದೆ ಫ್ರೈ ಮಾಡ್ಬೋದು. ಮತ್ತೆ ಅದು ಉಂಡೆ ಮಾಡುವಾಗ ಸ್ವಲ್ಪ ಅದು ಉಂಡೆ ಕಟ್ಟಬೇಕಲ್ಲ, ಸೊ ಆಗ ಒಂಚೂರು ಕೈ ಪಸೆ ಮಾಡಿದ್ದು ಒಂಚೂರು ಬಹುಶಃ ಆಗ ಹಾಕೊಂಡ್ರು ಸಾಕಾಗುತ್ತೆ. ಬಿಕಾಸ್ ಫಸ್ಟೇ ನೀವು ತುಪ್ಪ ಹಾಕಿ ಫ್ರೈ ಮಾಡಿದರೆ ನಿಮಗೆ ಗ್ರೈಂಡಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ಸೊ ಸರಿ ಅದರಲ್ಲಿ ಮಿಕ್ಸ್ ಮಾಡಿ ಈಗ ಗ್ರೈಂಡ್ ಮಾಡುವಾಗಲೇ ಈ ಖರ್ಜೂರ ಗ್ರೈಂಡ್ ಮಾಡುವಾಗಲೇ ಈ ಪುಡಿಯನ್ನು ಕೂಡ ಹಾಕಿದ್ರು ಒಟ್ಟಿಗೆ. ಆದರೆ ಖರ್ಜೂರ ಅದು ಸ್ವಲ್ಪ ಅಂಟಲ್ಲ, ಅಂದರೆ ಸೊ ಅದು ಅಷ್ಟು ಇದಾಗಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆದರೆ ಕೆಲವರು ಇದು ಬರುತ್ತಲ್ಲ ಚಾಪಿಂಗ್ ಮಿಷನ್ ಬರುತ್ತಲ್ಲ, ಸೊ ಅದರಲ್ಲಿ ಖರ್ಜೂರನ ಫುಲ್ ಪೇಸ್ಟ್ ಅಲ್ಲ, ಜಸ್ಟ್ ರಫ್ ಆಗಿ ಒಂದು ಕೋರ್ಸ್ಲಿ ಅದನ್ನ ಗ್ರೈಂಡ್ ಮಾಡಿ ಮತ್ತೆ ಇದನ್ನ ಪೌಡರ್ ಹಾಕಿದ್ದು ಸಹ ಒಂದ್ಸತಿ ಇದು ಮಾಡಿ. ಸೊ ಆಗ ನಿಮ್ಮ ಡೈರೆಕ್ಟ್ ಕೈಯಲ್ಲಿ ಮಾಡ್ಬೇಕಂತಿಲ್ಲ. ಇದಕ್ಕೆ ಬೇಕಾದ್ರೆ ಒಣ ಕೈ ಸೇರಿಸ್ಕೋಬಹುದು. ಕೊಬ್ಬರಿ ಒಣ ಕೊಬ್ಬರಿ ಒಂಚೂರು ಫ್ರೈ ಮಾಡಿದ್ದು ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದು ಬಹುಶಃ ನಾನು ಹೇಳಬೇಕಂದ್ರೆ ಈ ರೈನಿ ಸೀಸನ್ ಅಥವಾ ವಿಂಟರ್ ಸೀಸನ್ಗೆ ತುಂಬ ಒಳ್ಳೆಯದು. ಯಾಕೆಂತ ಹೇಳಿದರೆ ಬಾದಾಮ್ ಇದೆ ಅಲ್ವಾ, ಗ್ರೌಂಡ್ನಟ್ ಇದೆ, ಸೊ ಎಲ್ಲವೂ ಕೂಡ ಆಯಿಲನ್ನು ಕೊಡುವಂಥದ್ದು ನಮ್ಮ ಬಾಡಿಯಲ್ಲಿ. ಈ ಹೆಚ್ಚಾಗಿ ವಿಂಟರ್ ಸೀಸನಲ್ಲಿ ಎಲ್ಲ ಇದು ಸ್ಕಿನ್ ಎಲ್ಲ ಸ್ವಲ್ಪ ಶುಷ್ಕ ಆಗುತ್ತೆ, ಆವಾಗ ಇದು ತುಂಬ ಬೆನಿಫಿಷಿಯಲ್ ಅನ್ಸುತ್ತಲ್ಲ. ಹೌದು. ಸೊ ಅದ್ರ ಜೊತೆಗೆ ನೀವು ಒಣ ಕೊಬ್ಬರಿ ಬೇರೆ ಹೇಳಿದ್ರಿ, ಎಲ್ಲವೂ ಕೂಡ ಆಯಿಲನ್ನು ಕೊಡುತ್ತೆ. ನೈಸ್. ಸೊ ವೇಟ್ ಲಾಸ್ ಲಡ್ಡು ರೆಡಿ. ಥ್ಯಾಂಕ್ ಯು ಸೊ ಮಚ್. ಇದಕ್ಕೆ ಹೆಸರೇ ವೇಟ್ ಲಾಸ್ ಲಡ್ಡುನ ಹಾಗೆ ಸಹ ಕರಿಬೋದು. ಈಗ ಇದು ಹೊಸ ನಾಮಕರಣ ಬಹುಶಃ, ಇಲ್ದಿದ್ರೆ ಫುಲ್ ಡ್ರೈ ಲಡ್ಡು. ಥ್ಯಾಂಕ್ ಯು ಸೋ ಮಚ್. ಸೊ ರಿಚ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಲಡ್ಡು. ಅದೇ ವೇಟ್ ನನಗೆ ಬೇಡ, ಸ್ವೀಟ್ ಬೇಡ ಅಂತೆಲ್ಲ ಹೇಳ್ತಾರಲ್ಲ, ಆಗ ಇದು ವೇಟ್ ಲಾಸ್ ಲಡ್ಡು. ಹೇಗೆ ಬೇಕಾದರೂ ಹೇಳ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಡ್ರೈ ಫ್ರೂಟ್ಸ್ ಲಡ್ಡು ತಯಾರಿಸುವ ವಿಧಾನ: ಮೊದಲು ಗೋಡಂಬಿ, ಬಾದಾಮಿ, ಶೇಂಗಾ ಬೀಜ, ಅಗಸೆ ಬೀಜ, ಬಿಳಿ ಎಳ್ಳು, ಆಪ್ರಿಕಾಟ್, ಕಾಮಕಸ್ತೂರಿ, ಪಿಸ್ತಾ, ಕರ್ಬೂಜದ ಬೀಜ, ಸೂರ್ಯಕಾಂತಿ ಬೀಜ, ಏಲಕ್ಕಿ, ಲವಂಗ ಎಲ್ಲವನ್ನೂ ಪ್ರತ್ಯೇಕವಾಗಿ ಹುರಿದಿಟ್ಟುಕೊಳ್ಳಿ. ಪೂರ್ತಿ ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಖರ್ಜೂರವನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ಆ ನಂತರ ಎಲ್ಲವನ್ನೂ ಒಟ್ಟಿಗೆ ಬೆರೆಸಿಕೊಂಡು ಕೈಗೆ ತುಪ್ಪ ಸವರಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಭರಿತ ಡ್ರೈ ಫ್ರೂಟ್ಸ್ ಲಡ್ಡು ಸವಿಯಲು ಸಿದ್ಧ. ಎಲ್ರಿಗೂ ಕೂಡ ಯಾರೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಇನ್ಕ್ಲೂಡಿಂಗ್ ಮೀ, ಇದನ್ನಂತೂ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ರೆಸಿಪಿ ಫುಲ್ ವೇಟನ್ನು ಗೇನ್ ಮಾಡುವಂಥದ್ದು ಕಾಜು ಗ್ರೇವಿ. ಅದಕ್ಕೆಲ್ಲ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕಿಟಿ ಸ್ಪೆಷಲ್ ಟೀ. ಸೊ ಸಂಜೆ ಟೀ ಟೈಮ್ಗೆ ಆಗುವಂಥದ್ದಂತೂ ಅಲ್ಲ ಇದು. ಸೊ ಬಿಕಾಸ್
KT ಸ್ಪೆಷಲ್ ಟೀ ಜೊತೆಗೆ ಏನಾದರೂ ಬೇಕು ಅಂತ ಹೇಳಿದರೆ ಆಹಾ, ಎಣ್ಣೆಯಲ್ಲಿ ಕರೆದಂಥ ಐಟಮ್ಸ್, ಅದು ಪಕೋಡ ಆಗಿರಲಿ, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗ ಮಧ್ಯಾಹ್ನದ ಊಟಕ್ಕೆ ತಯಾರಾಗುವಂಥ ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸನ್ನು ಬಳಸಿ ಮಾಡ್ತಾರಾ ನೋಡಬೇಕು. ಕಾಜು ಗ್ರೇವಿ ಬಹುಶಃ ಅದೇ. ಸೊ ನೋಡೋಣ ಹೇಗೆ ತಯಾರಿಸೋದು. ಮೇಡಮ್, ಈಗ ಕಾಜು ಗ್ರೇವಿ ಅಂತ ಹೇಳಿದ್ರಲ್ಲ? ಗ್ರೇವಿ ಕರೆಕ್ಟ್, ಎಸ್. ಸೊ ಕಾಜು ಗ್ರೇವಿ ಇದು ಯಾವುದಕ್ಕೆ? ಇಂಡಿಯನ್ ಬ್ರೆಡ್ಸ್ ಅಂತ ಹೇಳಿದ್ರಿ. ಹೌದು. ಪರವಾಗಿಲ್ವೇ, ಬಾದಾಮ್ ತಿನ್ನೋದೇ ಸ್ವಲ್ಪ ನೆನಪು ಉಳಿದಿದೆ. ಎಸ್ ಮೇಡಮ್. ಸೊ ಸ್ಟಾರ್ಟ್ ಹೇಗೆ? ಫಸ್ಟ್ ಆ್ಯಕ್ಚುಲಿ ಇದು ಫಸ್ಟಿಗೆ ಕಾಜು ಮತ್ತು ಈರುಳ್ಳಿ ಅದನ್ನು ನೀವು ಪೇಸ್ಟ್ ಮಾಡಬೇಕು. ಸೊ ಯಾಕೆ ಮೇನ್ ಕಾಜು ಕರಿ ಬೇಕಾದ್ದು ಕಾಜು ಅಲ್ಲ, ಸೊ ಅದ್ರದ್ದು ಫ್ಲೇವರ್ ಬೇಕಲ್ಲ. ಸೊ ಅದಕ್ಕೆ ಈರುಳ್ಳಿ ಮತ್ತು ಗೋಡಂಬಿ ಅದನ್ನು ಫಸ್ಟ್ ನೀರಲ್ಲಿ ಕುದಿಸ್ಬೇಕು. ಹೌದು, ನೀರಲ್ಲಿ ಕುದಿಸಿದ್ದು ಅದನ್ನು ಆಮೇಲೆ ರನ್ನಿಂಗ್ ವಾಟರಲ್ಲಿ ಇದು ಮಾಡಿದ್ದು. ಓಕೆ. ಸೊ ನೀರಲ್ಲಿ ಕುದಿಸಿ ಇಟ್ಟಿರುವಂತ. ಹೌದು, ಒಂದು 10-12 ನಿಮಿಷ ಕುದಿಸ್ಬೇಕು ಹೈ ಫ್ಲೇಮಲ್ಲಿ. ಸೊ ಇದನ್ನೀಗ ಪೇಸ್ಟ್ ಮಾಡಬೇಕು. ಹೌದು. ಓಕೆ. ಸೊ ಫಸ್ಟ್ ಹಾಗಾದ್ರೆ ಇದು ಕೆಲಸ ಇರುತ್ತೆ. ಹೌದು. ಸೊ ಹಾಕ್ಲ ಎಲ್ಲ. ಸೊ ಇದು ಫೈನ್ ಪೇಸ್ಟ್ ಆಗಿದೆ. ಫೈನ್ ಪೇಸ್ಟ್ ಆಗಿದೆ. ಸೊ ಇದರಲ್ಲಿ ಎಷ್ಟು ಈರುಳ್ಳಿ ಬೇಕು, ಎಷ್ಟು ಗೋಡಂಬಿ? ಇದು ಒಂದು ಈರುಳ್ಳಿ ಮತ್ತೆ ಒಂದು 15-20 ಗೋಡಂಬಿ. ಹಾಗೆ ಬರೀ ನೀರಲ್ಲಿ, ಬಿಸಿನೀರಲ್ಲಿ ಕುದಿಸ್ಕೊಂಡು ಇಟ್ಕೊಳ್ಳೋದು. ಉಪ್ಪು ಏನೂ ಇಲ್ಲ? ಉಪ್ಪು ಏನೂ ಹಾಕೋದಿಲ್ಲ. ಸ್ವಲ್ಪ ನೀರು ಹಾಕಬೇಕಾ? ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ. ನೋಡ್ಕೊಳ್ಳಿ. ಸಾಕು. ಸಾಕಾ? ಸಾಕು. ನೆಕ್ಸ್ಟ್ ಪ್ಯಾನ್. ಎಸ್. ಸೊ ನೆಕ್ಸ್ಟ್ ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಗೋಡಂಬಿನ ಫ್ರೈ ಮಾಡೋದು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನೀವು ಇಷ್ಟೆಲ್ಲ ಹೆಲ್ದಿ ಟೇಸ್ಟಿ ಮಾಡ್ತಾ ಇರುವಾಗ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೂಡ ಬೇಕು. ಸಾಕಾ? ಸಾಕು. ಸೊ ಗ್ರೈಂಡಿಂಗ್ಗೆ ಕೂಡ ಇತ್ತು ಕಾಜು, ಮತ್ತೆ ಪುನಃ ಇದಕ್ಕೆ ಬೇಕು. ಹೌದು. ಸೊ ಇದಕ್ಕೆ ಬೇರೆ ಏನು ತರಕಾರಿ ಎಲ್ಲ ಯೂಸ್ ಆಗಲ್ವಾ? ಬೇರೆ ಏನಿಲ್ಲ, ಬೇಡ. ಈರುಳ್ಳಿ ಟೊಮೆಟೊ ಮೇನ್ ಬೇಕು, ಅಷ್ಟು ಬೇಕಾದಷ್ಟೇ. ಸೊ ದಿವ್ಯಾ, ನಿಮ್ಮ ಫೇವ್ರೆಟ್, ನೀವು ಹೋಮ್ ಮೇಕರ್, ಫೇವ್ರೆಟ್ ಹಾಬಿ ಏನು? ಪ್ಲೇಯಿಂಗ್ ಶಟಲ್. ಮತ್ತು ನಮ್ಮ ಮಗಳ ಜೊತೆ ಆಟ ಆಡ್ತಿರ್ತೀನಿ. ಮಗಳ ಜೊತೆ? ಎಷ್ಟು ವರ್ಷದ ಮಗು? 4 ವರ್ಷ ಆಯಿತು. ಓ, ಸೊ ಬೇರೆ ಏನು ಬೇಕಂತಾನೆ ಇಲ್ಲ, ಅದೇ ಒಂದು ಹಾಬಿ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆ ಆಟ ಆಡ್ತಾನೋ, ಅವ್ರ ಹಿಂದೆ ಓಡ್ತಾನೋ, ಅದೇ ಕೆಲಸ ಆಗುತ್ತೆ. ಸೊ ಫ್ರೀ ಟೈಮ್ ಸಿಗೋದೇ ಬಹಳ ಕಷ್ಟ ಇದರಲ್ಲಿ ಆ್ಯಕ್ಚುಲಿ, ಅಲ್ವಾ? ಹೌದೌದು. ಸೊ ಇದು ಗೋಲ್ಡನ್ ಬ್ರೌನ್ ಹುರಿಯೋದು. ಬೌಲ್ಗೆ ತಕೊಳ್ಳೋಣ. ಹಾಕು ಸರ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಆಯಿಲ್ ಹಾಕಬೇಕು. ಹಾಕಿ. ಸ್ವಲ್ಪ ಸಾಕು. ಸೊ ಇದಕ್ಕೀಗ ಪಲಾವ್ ಎಲೆ, ಚಕ್ಕೆ, ಸೊ ಬೆಳ್ಳುಳ್ಳಿನ ಸಣ್ಣದು ಕಟ್ ಮಾಡಿ ಚಿಕ್ಕದಾಗಿ ಅದನ್ನ ಒಂಥರ ಕ್ರಶ್ ಮಾಡಿ. ಹೌದು. ಅದು ಮತ್ತೆ ಹಸಿಮೆಣಸು. ಅದು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ಹೊಯ್ಬೇಕು. ಸೊ ಮಗಳಿಗೆ ಹೆಚ್ಚಾಗಿ ಯಾವ ಟೈಪ್ ರೆಸಿಪಿ ಇಷ್ಟ ಆಗುತ್ತೆ ಅಂದರೆ, ಚಿಕ್ಕ ಮಕ್ಕಳನ್ನ ತಿನ್ನಿಸೋದು ಅಂದರೆ ಒಂದು ಕಷ್ಟ. ಆ್ಯಂಡ್ ಅವರು ಕರೆಕ್ಟ್ ಜಡ್ಜ್ಮೆಂಟ್ ಏನಾದರೂ ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳು ಹೇಳ್ತಾರೆ, ಇಂಥದ್ದು ಇದು ಕರೆಕ್ಟಾಗಿದೆ, ನೀವು ಮಾಡಿದ್ದು ತುಂಬ ಟೇಸ್ಟಿ ಅಂತ. ಚೆನ್ನಾಗಿಲ್ಲ ಅಂದರೆ ಮುಖಕ್ಕೆ ಹೊಡೆದಾಗೆ ಹೇಳಿಬಿಡ್ತಾರೆ. ಸೊ ನಿಮ್ಮ ಮಗಳಿಗೆ ನೀವು ಮಾಡಿದಂಥ ಯಾವ ರೆಸಿಪಿ ತುಂಬ ಇಷ್ಟ? ಅವಳಿಗೆ ಚಪಾತಿ ಇಷ್ಟ ಆಗುತ್ತೆ, ಪೂರಿ. ಅವಳಿಗೆ ಯಾವಾಗಲೂ ಕೇಳೋದು
ಚಪಾತಿ ಮಾಡಿದಾಗ ಕಾಜು ಕರಿಯಬೇಕಂತ ಅವಳಿಗೆ. ಓಹೋ, ಬೇರೆ ಏನು ಮಾಡು ತಿನ್ನಲ್ಲ. ಇದು ಹಾಗಾದ್ರೆ ಮಗಳದ್ದು ಫೇವ್ರೇಟ್. ಹೌದೌದು. ಇದು ಈಗ ನೀವು ತುಂಬ ಫೈನ್ಲಿ ಚಾಪ್ ಮಾಡಿದ್ದೀರಿ, ಹೌದು. ಇದರಿಂದಲೇ ಗ್ರೇವಿ ಬರಬೇಕು. ಹೌದು ಹೌದು. ಸೊ ಇದನ್ನ ಸ್ವಲ್ಪ ಇದನ್ನ ಹಾಗೆ ಗ್ರೈಂಡ್ ಮಾಡಿ ಹಾಕಿದ್ರೆ ತುಂಬ ಇದು ಉಂಟು, ವೆರೈಟಿ ಉಂಟು ಮಾಡೋದು. ಒಂದು ಟೊಮೆಟೊ ಆಲ್ರೆಡಿ ಅಲ್ಲಿನೂ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಿ. ಅರಿಶಿನ ಮತ್ತು ಖಾರದ ಪುಡಿ. ಓಕೆ, ಈಗ ಅರಿಶಿನ ಹಾಕ್ಬೇಕಾ? ಹೌದು ಹೌದು. ಸೊ ಆಯಿಲ್ ಬಗ್ಗೆ ಹೇಳಿದೆ ನಿಮಗೆ. ಸೊ ಆಗಲೇ ಹೇಳ್ತಾ ಇದ್ದೆ, ರೈಸ್ ಅವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್. ಸೊ ಇದು ಫ್ರೆಶ್ಲಿ ಪೌಂಡಡ್ ಪೌಡರ್ಸೇ ಎಲ್ಲ ಹಾಕ್ಲಾ? ಇದು ಪೂರ್ತಿ ಅಷ್ಟು ಬೇಡ, ಇಷ್ಟು ಬೇಡ. ಸಾಕು ಸಾಕಾ? ಸಾಕು ಸಾಕು. ನೀವು ಚಿಲ್ಲಿ ಪೌಡರ್ ಹೇಳಿದ್ರಲ್ಲ? ಹೌದು ಹೌದು, ಅಷ್ಟು ಹಾಕಿ. ಸಾಕಾ? ಸಾಕು ಸಾಕು. ಸೊ ಮಗಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ? ಹೌದು. ಯಾವ ಕ್ಲಾಸ್? LKG ಈಗ. ಹಾಂ ಹಾಂ ಹಾಂ. ಈಗ ಧನಿಯಾ ಪೌಡರ್. ಸೊ ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಅವ್ರದ್ದು. ನಾನು ಯಾಕೆ ಫ್ರೆಶ್ಲಿ ಪೌಂಡಡ್ ಅಂತ ಹೇಳಿದೆ ಅಂದರೆ, ಪೌಂಡಡ್ ಅಂತೂ ಫ್ರೆಶ್, ಆ್ಯಂಡ್ ಅದನ್ನು ನೀವು ಹಾಗೆ ರಿಟೈನ್ ಮಾಡಿ ಇಟ್ಕೊಳ್ಬೋದು. ಜಿಪ್ ಪೌಚ್ ಬೇರೆ ಇದೆ. ಹಾಗಾಗಿ ನೋಡಿ, ನಿಮಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಕೂಡ ಬೇರೆ ಬೇರೆ ಡಬ್ಬ ಬೇಕು ಅಂತ ಇಲ್ಲ. ಸೊ ಒಂದರಲ್ಲೇ ಎಲ್ಲ ಮಾಡ್ಕೊಳ್ಬೋದು. ಹಾಕ್ಲಾ? ಇದು ಇಷ್ಟು ಇನ್ನೂ ಹಾಕಬೇಕಾ? ಇನ್ನು ಸ್ವಲ್ಪ ಜೀರಾ ಪೌಡರ್. ರೈಸ್ ಜೀರಾ ಪೌಡರ್ ಹಾಕ್ಲಾ? ಹಾಗೆ ಸಾಕು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ. ಈಗ ಸ್ವಲ್ಪ ನೀರು ಹಾಕಿ, ಯಾಕಂದರೆ ಅದು ಬರ್ನ್ ಆಗಬಾರ್ದು ಸ್ಪೈಸಸ್ ಅಲ್ಲ ಅಂತ ಹೇಳಿ. ಸ್ವಲ್ಪ ಸಾಕು ಸಾಕು ಸಾಕು. ಎಸ್. ನೆಕ್ಸ್ಟ್ ಈಗ ಇದಾಯಿತು, ಫ್ರೈ ಆಯಿತು. ನೆಕ್ಸ್ಟ್ ಟೊಮೆಟೊ ಹಾಕೋದು. ಹಾಂ. ಸೊ ಅದನ್ನು ಅದೇ ರೀತಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀವಿ. ಹೌದು. ಸೊ ಇದು ನೋಡ್ತಾ ಇರುವಾಗ ಗೊತ್ತಾಗುತ್ತೆ, ಈ ಮಕ್ಕಳಿಗೆ ಮಾಡಿ 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 ಅಂದರೆ ಮಕ್ಕಳಿಗೆ ಎಲ್ಲ ದೊಡ್ಡ ಇದು ಪೀಸಸ್ ಸಿಕ್ಕಿದ್ರೆ ತಿನ್ನಲ್ಲ. ಹೌದು ಹೌದು. ಕವರ್ ಮಾಡೋಕ್ಕಿದೆ ಇದು ಸಿಮ್ಮಲ್ಲೇ ಬೇಯಬೇಕು. ಹೌದು, ಸಿಮ್ಮಲ್ಲೇ. ಸೊ ಅದು ಆಯಿಲ್ ಎಲ್ಲ ಬಿಡಬೇಕು. ಸೊ ಅಷ್ಟರಲ್ಲಿ ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕುವ. ಮುಚ್ಚಿಡ್ಬೇಕು, ಆಗಾಗ ತೆಗೆದು ಸ್ಟೀರ್ ಮಾಡ್ತಿರಬೇಕು. ಅಂದರೆ ಒಮ್ಮೆಲೆ ಆ ಥರ ಇಲ್ಲ. ಹೌದು ಹೌದು. ಕೆಳಗೆಲ್ಲ ಇದಾಗುತ್ತಲ್ಲ, ತಳ ಹಿಡಿಯುತ್ತದೆ. ಸೊ ಇದು ಬಹುಶಃ ನೀವು ಇಂಡಿಯನ್ ಬ್ರೆಡ್ಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ನನಗೆ ಅನ್ಸುತ್ತೆ ಇದು ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ತಿನ್ನೋದು ಇಂಡಿಯನ್ ಬ್ರೆಡ್ ಜೊತೆ ಅಲ್ಲ, ಪೂರಿಗೆ ಆಲೂ ಭಾಜಿ, ಸೊ ಆ ಥರದ ಚೆನ್ನ ಮಸಾಲ, ಸೊ ಆ ಥರದಲ್ಲೇ ಇರುತ್ತೆ. ಗೊತ್ತಿಲ್ಲ, ಟ್ರೈ ಮಾಡಲಿದ್ದವರೆಗೆ ನಾನು. ಬಟ್ ಪೂರಿ ಜೊತೆ ಟ್ರೈ ಮಾಡಿದ್ದೀರಿ? ಮಾಡಿಲ್ಲ, ಗೊತ್ತಿಲ್ಲ ಅದಕ್ಕೆ ನನಗೆ. ನಾ ಹೇಳ್ತೀನಿ, ನನಗೆ ಅದು ನೋಡ್ತಾ ಇರುವಾಗ ಇದು ಪೂರಿ ಜೊತೆಗೆ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಹಾಗೆ ಮೇ ಬಿ. ಓಕೆ, ಈಗ ಇದಕ್ಕೆ ಗೋಡಂಬಿ ಹಾಕುವ. ಫ್ರೈ ಮಾಡಿದೆ. ಮತ್ತು ಇದಕ್ಕೊಂದು ಗರಂ ಮಸಾಲ. ರೈಸ್, ಎಸ್, ರೈಸ್, ಗರಂ ಮಸಾಲ ಸ್ವಲ್ಪ ಕಮ್ಮಿ. ಓಕೆ, ಸಾಕು. ಕಸೂರಿ ಮೇಥಿ. ಬೆಣ್ಣೆ. ಲಾಸ್ಟಿಗೆ ಕ್ರೀಮ್. ಸೊ ಬರೀ ಆ ಮಸಾಲ ಬೇಯೋವರೆಗೂ ನಾವು ವೇಟ್ ಮಾಡಬೇಕು ಅಷ್ಟೇ. ಬಾಕಿ ಎಲ್ಲ ಫಟಾಫಟ ಅಂತ ಮೇಲೆ ಹಾಕೊಳ್ತಾ ಹೋಗೋದು.
2 to 3 minutes ಫ್ರೈ ಮಾಡಬೇಕು. ಸೊ ಈ ಬೆಣ್ಣೆ ಹಾಕಿದ ತಕ್ಷಣ ಇದಕ್ಕೆ ಸಿಲ್ಕಿ ಟೆಕ್ಸ್ಚರ್ ಬಂದ್ಬಿಡ್ತು. ಸೊ ಕೆಲವರಿಗೆಲ್ಲ ಟೊಮ್ಯಾಟೊ ಬಾಯಿಗೆ ಸಿಗಬಾರ್ದು ಅಂತ ಹೇಳಿ, ಸೊ ಆಗ ನೀವು ರುಬ್ಬಿ ಹಾಕ್ಬೋದು. ಸೊ ಅದನ್ನು ಈ ಥರ ಕ್ರಷ್ ಮಾಡಿ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಇದು ಈರುಳ್ಳಿ ಕಾಜು ಪೇಸ್ಟ್ ಮಾಡಿದ ಸ್ವಲ್ಪ ನೀರು ಕೊಡಿ, ಸ್ವಲ್ಪ ಸಾಕು ಸಾಕು ಸಾಕು. ಸೊ ಎಲ್ಲ ಗ್ರೈಂಡ್ ಮಾಡಿದಂಥ ಪೇಸ್ಟ್, ಅದ್ರ ಜೊತೆಗೆ ಬಟರ್ ಕ್ರೀಮ್ ಎಲ್ಲ ಹಾಕಿದ್ಮೇಲೆ ವೆರಿ ಥಿಕ್ ಗ್ರೇವಿ. ಹೌದಾ? ಹೌದು. ಸೊ ಕಾಜು ಅದರಲ್ಲೇ ಆಸ್ ಇಟ್ ಈಸ್ ಗ್ರೇವಿಯಲ್ಲೇ ಕಾಜು ಇದೆ, ಮಧ್ಯದಲ್ಲಿ ವೈಟ್ಗೆ ಒಂದೊಂದು ಕಾಜು. ಅದನ್ನು ಹುರಿದು ಹಾಕಿದ್ರೆ ಇನ್ನು ಕ್ರಂಚಿ ಬರುತ್ತೆ. ಇಲ್ಲ ಆದರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಅಟ್ ಲಾಸ್ಟ್ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು. ಈಗ ಘಮ ಘಮಿಸುವ ಕಾಜು ಗ್ರೇವಿ ರೆಡಿ ಅಲ್ಲ? ಎಸ್ ಎಸ್. ಸೊ ಕಾಜು ಕರಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಮಧ್ಯಾಹ್ನ ಊಟದ ಹೊತ್ತಿಗೆ ಈ ಥರ ಅರೋಮ್ಯಾಟಿಕ್ ಗ್ರೇವಿ ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂತಹ ಕಾಜು ಗ್ರೇವಿ ತಯಾರಾಗಿದೆ. ಒಳ್ಳೆ ಅರೋಮ್ಯಾಟಿಕ್ ಘಮ ಬರ್ತಾ ಇದ್ದರೆ ಇದನ್ನು ಬೇಗ ಖಾಲಿ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡಿ. ಕಾಜು ಗ್ರೇವಿ ತಯಾರಿಸುವ ವಿಧಾನ: ಮೊದಲು ನೀರಿನಲ್ಲಿ ಬೇಯಿಸಿ ತಣ್ಣಗಾಗಿಸಿದ ಈರುಳ್ಳಿ ಗೋಡಂಬಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಗೋಡಂಬಿಯನ್ನು ಹೊಮ್ಮಣ್ಣ ಬರುವವರೆಗೂ ಹುರಿದಿಟ್ಟುಕೊಳ್ಳಿ. ಆನಂತರ ಅದೇ ಎಣ್ಣೆಯಲ್ಲಿ ಚಕ್ಕೆ, ಏಲಕ್ಕಿ, ಪತ್ತ, ಹೆಚ್ಚಿದ ಬೆಳ್ಳುಳ್ಳಿಯನ್ನು ಕೆಂಪಕ್ಕಾಗುವವರೆಗೂ ಹುರಿದು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಅರಶಿನ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿದು ಧನಿಯಾ ಪುಡಿ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಹುರಿಯಿರಿ. ಬಳಿಕ ಟೊಮ್ಯಾಟೊ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಹುರಿದ ಗೋಡಂಬಿಯನ್ನು ಹಾಗೂ ಗರಂ ಮಸಾಲ ಪುಡಿ, ಕಸೂರಿ ಮೇಥಿ, ಬೆಣ್ಣೆ, ಈರುಳ್ಳಿ ಕಾಜು ಪೇಸ್ಟ್ ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ. ಬಾಯಲ್ಲಿ ನೀರೂರಿಸುವ ಕಾಜು ಗ್ರೇವಿ. ಸೊ ಫಸ್ಟ್ ಇದು ಐ ಗೆಸ್ ಫಸ್ಟ್ ಸ್ವಲ್ಪ ವೇಟ್ ಪುಟ್ ಆನ್ ಮಾಡಿ ಆಮೇಲೆ ಸೊ ಟೇಸ್ಟ್ ನೋಡಿ, ತಗೊಳ್ಳಿ. ನಾನು ತಿನ್ಬೇಕು, ತಗೊಳ್ಳಿ. ಆಮೇಲೆ ಒಳ್ಳೇದಾಗಿದ್ರೆ ನಾವು ಪೂರ್ತಿ, ಇಲ್ಲಾಂದರೆ ಮಾಡಿದ್ರು ಮಾರಾಯ. ಸೊ ನಿಮಗೆ ಹೇಗೆ ಅನಿಸಿದೆ? ನನಗೆ ಓಕೆ. ನಿಮಗೆ ಓಕೆ. ಸಪತ್ತದ ಸೂಪರ್. ಥ್ಯಾಂಕ್ ಯು. ನಾನು ಆಗಲೇ ಹೇಳಿದೆ ಚಪಾತಿ ಜೊತೆಗೂ ಚೆನ್ನಾಗಿದೆ. ನೀವು ಹೇಳಿದರೆ ಇಂಡಿಯನ್ ಬ್ರೆಡ್ಸ್ ತುಂಬ ಚೆನ್ನಾಗಿರ್ತವೆ. ಪೂರಿ ಜೊತೆಗೂ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಅದಕ್ಕಂತೂ ಸೂಪರ್ ಆಗಿರುತ್ತೆ, ಆಸಮ್ ಆಗಿರುತ್ತೆ. ಸೊ ಇದು ನೋಡೋಣ. ಸೊ ಒಂದಂತೂ ಪಾಸ್. ಇದು ತಗೊಳ್ಳಿ. ವೇಟ್ ಪುಟ್ ಆನ್ ಆಗಿದೆ, ವೇಟ್ ಲಾಸ್ ಮಾಡಿ. ನೈಸ್. ಥ್ಯಾಂಕ್ ಯು. ಅಂದರೆ ಇದಕ್ಕೆ ಏನು ಎಕ್ಸ್ಟ್ರಾ ವೆಗನ್ಸ ಏನೂ ಇಲ್ಲ ಇದಕ್ಕೆ. ಬಟ್ ಸಿಂಪಲ್ ಇದು ಸಿಂಪಲ್ ಅಲ್ಲ, ಫುಲ್ ಆಫ್ ಇದು ಡ್ರೈ ಫ್ರೂಟ್ಸ್ ಇದೆ. ನೋಡೋದಕ್ಕೆ ಸಿಂಪಲ್, ಬಟ್ ನ್ಯೂಟ್ರಿಷನ್ಸ್ ಆಗಿರಲಿ ಅಥವಾ ಅದರಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೇ ವೆರಿ ಹೆಲ್ತ್ ಬೆನಿಫಿಷಿಯಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಆಸಮ್. ಸೊ ವೆಯ್ಟ್ ಲಾಸ್ಗೆ ತುಂಬ ಚೆನ್ನ ಅಂತ ಹೇಳಿದ್ರಿ, ತುಂಬ ಚೆನ್ನಾಗಿದೆ. ಏನೂ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ಯೂಸ್ ಮಾಡೋದೇ
ಖರ್ಜೂರದಿಂದ ಸ್ವೀಟ್ನೆಸ್ ಬಂದಿದೆ, ಕರೆಕ್ಟ್ ಟೇಸ್ಟ್ ಬಂದಿದೆ. ಆಸಮ್. ಥ್ಯಾಂಕ್ ಯು. ಸೊ ನಿಮ್ಮ ಅಡುಗೆ ಅಂತೂ ಸೂಪರ್ ಇದೆ. ಸೊ ಒಳ್ಳೆ ಕೈ ರುಚಿ ನಿಮ್ಮದು. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ತಾಳ್ಮೆಯಿಂದ ಅಡುಗೆ ಮಾಡ್ತೀರಿ, ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ತಿಳಿಸ್ತಾರೆ ಸ್ಪೆಷಲಾಗಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಹೇಗೆ ಅನಿಸ್ತು ನಮ್ಮ ಕಿಚನ್ಗೆ ಬಂದು? ಫಸ್ಟ್ ಟೈಮ್ ಬರ್ತೀರಾ? ಸೊ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿ ಅನಿಸ್ತು. ಇನ್ನೂ ನಿಮ್ಮ ಸೀಕ್ರೆಟ್ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇವತ್ತಿನ ಈ ಸಂಚಿಕೆ ಅಂತೂ ಸೂಪರ್. ಇದನ್ನೆಲ್ಲ ನಾನು ಖಾಲಿ ಮಾಡ್ತೀನಿ. ಸೊ ತುಂಬ ಟೇಸ್ಟಿಯಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಊಟ ಆದ ನಂತರ ಸ್ವೀಟ್ ಬೇಕಲ್ಲ, ಇದಂತೂ ಸೂಪರ್. ಸೊ ವೇಟ್ ಪುಟ್ ಆನ್ ಮಾಡಿ, ವೇಟ್ ಲಾಸ್ ಮಾಡಿ. ಸೂಪರ್ ಆಗಿದೆ. ಈ ಲಡ್ಡು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.